ಸಾಕು ಸಾಕು, ಇವ್ರ ಮಧ್ಯೆ ನಾವು ಹೊರಲಾಡಿದ್ ಸಾಕು. ಇದಕ್ಕೆ ಏನಾದ್ರೂ ಕೊನೆ ಹುಡುಕಬೇಕು. ಎಷ್ಟು ದಿನ ಅಂತ ವಿಚಿತ್ರ ಹಿಂಸೆ ಅನುಭವಿಸೋದು? ಸಾಕು ಸಾಕೋದು, ಇಲ್ಲಿ ಮತ್ತಿಗೆ ನಿಲ್ಲಿಸ್ಬಿಡೋಣ. ಈ ಶಿಕ್ಷೆಗೆ ಕೊನೆಯೇ ಇಲ್ಲವೇ? ಇವರಿಗೆ ಶಿಕ್ಷೆಯೇ ಇಲ್ಲವೇ? ಐಪಿಸಿ ಸೆಕ್ಷನ್ 356 ಪ್ರಕಾರ ಮಕ್ಕಳನ್ನು ಅಪಹರಿಸಿ ಕಳ್ಳ ಸಾಗಾಣಿಕೆ ಕಳಿಸಿದಲ್ಲಿ ಅವರಿಗೆ ಕಠಿಣ ಸಜೆಯನ್ನು ವಿಧಿಸಲಾಗುತ್ತದೆ. 1986 ಬಾಲ ಕಾರ್ಮಿಕ ವಿರೋಧಿ ಪದ್ಧತಿಯ ಪ್ರಕಾರ ಮಕ್ಕಳನ್ನು ಅಪಹರಿಸಿದರೆ 3 ವರ್ಷದ ಶಿಕ್ಷೆ ಹಾಗೂ ಜೈಲು ಶಿಕ್ಷೆ ಹಾಗೂ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು. ಇನ್ನಾದರೂ ನಮಗಾಗಿ ಓಡುತ್ತಿರುವ ಕೈಗಳ ಜೊತೆ ನಿಮ್ಮ ಕೈಯನ್ನು ಸೇರಿಸಿ